ಹೋಗ್ತೀನಿ. ಇವತ್ತು ದೂರ ಟ್ರಾವೆಲಿಂಗ್ ಹೋದು ಬೆಂಗಳೂರಿಗೆ ಟ್ರಾವೆಲಿಂಗ್ ಮಾಡೋದು. ಬೆಂಗಳೂರಿನ ಕೆಲವು ಟೂರಿಸ್ಟ್ ಪ್ಲೇಸ್ ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ನಿಮಗೆ ತಿಳಿಸಿಕೊಡ್ತೀನಿ ಯಾವುದೆಲ್ಲ. ಇವತ್ತು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು, ಅದಕ್ಕೆ ನಾನು ಒಳಗೆ ವಿಡಿಯೋ ತೆಗೆಯುವುದು. ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು, ಒಮ್ಮೆ ಹೊರಗೆ ಹೋಗಿ ಬರುವ ಯಾವ ರೀತಿಯಲ್ಲಿ ಮಳೆ ಬರ್ತುಂಟು ಅಂತ. ಇವತ್ತು ನಾವು ಬೆಂಗಳೂರಿನ ಕೆಲವು ರೀತಿಯ ಟೂರಿಸ್ಟ್ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡಿ ಅದನ್ನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ಹೊರಗೆ ಹೋಗುವ. ಬನ್ನಿ ಹೊರಗೆ ತೋರಿಸ್ತೇನೆ. ಒಳ್ಳೆ ರೀತಿಯಲ್ಲಿ ಅರ್ಧ ಗಂಟೆ ಆಯ್ತು, ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು. ನೀವೇ ನೋಡಿ, ಸೌಂಡ್ ನೋಡಿ. ಅಂಗಲ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು. ಬೆಂಗಳೂರಿನ ಫಸ್ಟ್ ಟೂರಿಸ್ಟ್ ಪ್ಲೇಸ್ ನನ್ನ ಲೆಕ್ಕದಲ್ಲಿ ಯಾವುದು? ಲಾಲ್ಬಾಗ್. ಈ ಲಾಲ್ಬಾಗ್ ಅಲ್ಲಿ ಬೊಟಾನಿಕಲ್ ಗಾರ್ಡನ್ ಉಂಟು. ಇದು ಎಲ್ಲಿ ಇರುತ್ತೆ ಅಂತೇನೆ, ಜಯನಗರ ಎಂಬ ಪ್ಲೇಸ್ ಅಲ್ಲಿ ಇರುವುದು. ಹಾಗೂ ಬೆಂಗಳೂರು ಸಿಟಿಯಿಂದ 8 ಕಿಲೋಮೀಟರ್ ಒಳಗೆ ಹೋಗ್ಬೇಕು, ಒಳಗೆಲ್ಲ ಹೊರಗೆ ಹೋಗ್ಬೇಕು. ಬೆಂಗಳೂರಿನ ಎರಡನೇ ಟೂರಿಸ್ಟ್ ಪ್ಲೇಸ್ ಚರ್ಚ್ ಸ್ಟ್ರೀಟ್. ಇದೆಲ್ಲಿರುವುದು ಬೆಂಗಳೂರು ಸಿಟಿಯಿಂದ 1 ಕಿಲೋಮೀಟರ್ ದೂರ ಹೋಗ್ಬೇಕು. 750 ಮೀಟರ್ ಲಾಂಗ್ ವಾಕ್ ಮಾಡುವ ಒಂದು ಚಿಕ್ಕದಾದ ಸಿಟಿ. ಆದ್ರೆ ಈ ಒಂದು ನಾನು ಹೋಗ್ಲಿಲ್ಲ, ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ, ನೀವು ಹೋದವರಿದ್ರೆ. ಮೂರನೇ ಟೂರಿಸ್ಟ್ ಪ್ಲೇಸ್ ಯಾವುದು? ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್. ಇಲ್ಲಿಗೆ ಹೋದವರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಇದು ಬೆಂಗಳೂರು ಸಿಟಿಯಿಂದ ಸ್ವಲ್ಪ ದೂರ ಹೋಗ್ಬೇಕು, 23 ಕಿಲೋಮೀಟರ್ ದೂರ ಹೋಗ್ಬೇಕು ಈ ನ್ಯಾಷನಲ್ ಪಾರ್ಕ್ಗೆ. ನಾಲ್ಕನೇ ಟೂರಿಸ್ಟ್ ಪ್ಲೇಸ್ ಯಾವುದು? ಬೆಂಗಳೂರು ಪ್ಯಾಲೇಸ್. ಇದೆಲ್ಲಿರುವುದು ಮಲ್ಲೇಶ್ವರ ಎಂಬ ಒಂದು ಪ್ಲೇಸ್ ಅಲ್ಲಿ ಇರುವುದು. ಬೆಂಗಳೂರು ಸಿಟಿಯಿಂದ 3 ಕಿಲೋಮೀಟರ್ ದೂರ ಹೋಗ್ಬೇಕು ಈ ಪ್ಲೇಸಿಗೆ. ಐದನೇ ಟೂರಿಸ್ಟ್ ಪ್ಲೇಸ್ ಯಾವುದು? ಕಬ್ಬನ್ ಪಾರ್ಕ್. ಕಬ್ಬನ್ ಪಾರ್ಕ್ ಎಲ್ಲರಿಗೂ ಗೊತ್ತಿರೋ ಒಂದು ಪ್ಲೇಸ್. ನೀನು ಹೋಗಿದ್ದೆ, ನಾನು ಹೋಗ್ಲಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಇದು ಬೆಂಗಳೂರು ಸಿಟಿಯಿಂದ 1 ಕಿಲೋಮೀಟರ್ ದೂರ ಹೋಗ್ಬೇಕು. ಹಾಗೆ ಇದು ಎಲ್ಲಿ ಇರುವುದು ಅಂತ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಇರುವುದು ಈ ಒಂದು ಕಬ್ಬನ್ ಪಾರ್ಕ್. ನನ್ನ ಲಿಸ್ಟಿನ ಲಾಸ್ಟ್ ಪ್ಲೇಸ್ ಇಸ್ಕಾನ್ ಟೆಂಪಲ್ ಬೆಂಗಳೂರು. ಇದು ಬೆಂಗಳೂರು ಸಿಟಿಯಿಂದ 6 ಕಿಲೋಮೀಟರ್ ದೂರ ಹೋಗ್ಬೇಕು. ಇದು ಎಲ್ಲಿರುವುದು? ಮಲ್ಲೇಶ್ವರ ಎಂಬ ಒಂದು ಸ್ಥಳದಲ್ಲಿ ಇರುವುದು ಇಸ್ಕಾನ್ ಟೆಂಪಲ್ ಬೆಂಗಳೂರು ಅಂತ. ಆದ್ರೂ ಸಹ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟದ್ದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ 7 ಗಂಟೆಗೆ ರಕ್ ಅಂತ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋ ಗುಡ್ ಬೈ, ಬೈ ಬಾಯ್.